ನಾನು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಮೀಟಿಂಗ್ನಲ್ಲಿ ಇವತ್ತು ನಾನು ಇದ್ದೆ. ಬಹುಶಃ ರಿಯಾಜ್ ಮೊನ್ನೆ ಫೋನ್ ಮಾಡಿ ಬಹುಶಃ ಮೊಹಮ್ಮದ್ ಅಲಿ ಕೂಡ ನಿನ್ನೆ ಬಂದು ಬರಲೇಬೇಕಂತ ಹೇಳಿದಾಗ ನಾನು ಕೂಡ ಎರಡು ಕಾರಣಕ್ಕಾಗಿ ಬಹುಶಃ ಎಲ್ಲ ಕಾರ್ಯಕ್ರಮ ಬದಿಗಿಟ್ಟು ಬಂದೆ. ಒಂದು ಯಾವುದಂತ ಹೇಳಿದರೆ, ಇದು ಸರ್ವರನ್ನು ಕೂಡ ಜೋಡಿಸುವಂತಹ ಮತ್ತು ಸರ್ವರ ಮಧ್ಯೆ ಪ್ರೀತಿ ತರುವಂಥ ಒಂದು ಕಾರ್ಯಕ್ರಮ ರಿಯಾಜ್ ಇವತ್ತು ಏರ್ಪಡಿಸಿಕೊಟ್ಟಿದ್ದಾರೆ. ಎರಡನೇದು, ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಕೊಡುವಂಥ ಕಾರ್ಯಕ್ರಮದ ಹೇಳಿಕೊಂಡೇ ನನ್ನ ಬೇರೆ ಕೆಲಸವನ್ನು ಬಿಟ್ಟು ಬಹುಶಃ ನಾನು ಇಲ್ಲಿಗೆ ಬಂದಿದ್ದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಪೌರ ಕಾರ್ಯಕ್ಕೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ಕೆಲಸ ಕೂಡ ಅದರದ ಗೌರವ ಇದೆ. ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಇಲ್ಲ, ಪ್ರತಿಯೊಂದು ಕೆಲಸ ಕೂಡ ಅದರದ ಗೌರವ, ಅದೇ ಆದ ಒಂದು ಮಾನ್ಯತೆ ಇವತ್ತು ಇರುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದರಲ್ಲಿ ಅತ್ಯಂತ ನಾವು ಇವತ್ತು ಗೌರವ ಕೊಡುವಂತಹ ಮತ್ತು ಒಬ್ಬರ ಶ್ರಮವನ್ನು ಅರ್ಥ ಮಾಡಿಕೊಳ್ಳುವಂಥ ಏನಾದರೂ ಕೆಲಸ ಇದ್ದರೆ ಅದು ಪೌರ ಕಾರ್ಮಿಕರ ಕೆಲಸ ಅಂತ ಬಹಳ ಆತ್ಮವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಕೂಡ ನಗರ ಅಭಿವೃದ್ಧಿ ಇಲಾಖೆ ನಾನು ಸಚಿವನಾಗಿದ್ದೇನೆ. ಬಹುಶಃ ನಮ್ಮ ನಗರ ಇವತ್ತು ಪುತ್ತೂರು ಅಥವಾ ಮಂಗಳೂರು ಅಥವಾ ಬೆಂಗಳೂರು ಅಥವಾ ಮೈಸೂರು ಇವತ್ತು ಒಂದು ಸೌಂದರ್ಯೀಕರಣ ಮತ್ತು ಆರೋಗ್ಯಕರಣವಾಗಿ ಮತ್ತು ಸ್ವಚ್ಛತೆ ಮತ್ತು ಒಂದು ಬರುವಂಥ ಜನರಿಗೆ ಒಂದು ಉತ್ತಮ ರೀತಿಯ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿ ಕೊಡಲಿಕ್ಕೆ ಕಾರಣಕರ್ತರಾಗಿದ್ದರೆ ಅದು ಪೌರ ಕಾರ್ಮಿಕರ ಶ್ರಮ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ಇವತ್ತು ನೂರಾರು ಕಷ್ಟಗಳು ನೂರಾರು ಸಮಸ್ಯೆಗಳಿಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ನಿಮ್ಮ ಸೇವೆ ನಮ್ಮ ಸಮಾಜಕ್ಕೆ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸರ್ಕಾರ ಕೂಡ ನಮಗೆ ಬೇರೆ ಬೇರೆ ಸವಲತ್ತು ಕೊಡುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರಲಿ, ಇಂಥ ಬೇರೆ ಬೇರೆ ಸಂಬಂಧಪಟ್ಟಾಗಿರಲಿ. ಅದರಲ್ಲಿ ಕೆಲವರು ಇವತ್ತು ಕೂಡ ಸರ್ಕಾರದ ಮುಖಾಂತರ ಇವತ್ತು ಪರ್ಮನೆಂಟ್ ಕೂಡ ಇವತ್ತು ಆಗಿದ್ದಾರೆ. ಎಷ್ಟು ಜನ ಪರ್ಮನೆಂಟ್ ಆಗಿದ್ದಾರೆ? 30 ಜನ. ಟೋಟಲ್ ಎಷ್ಟು ಜನ? ಅದು ಮತ್ತೆ ಸೇರಿದವರ ಡೈರೆಕ್ಟ್ ಪೇಮೆಂಟ್ 21, ಬೇರೆ ಎಲ್ಲ ಪರ್ಮನೆಂಟ್. ಆದ ಕಾರಣ ಇದು ಯಾವ ಇಲಾಖೆಯಲ್ಲಿ ಇಲ್ಲ. ಗುತ್ತಿಗೆ ಆಧಾರದಲ್ಲಿ ತಾವು ಕೂಡ ಮುಂಚೆ ಕೆಲಸ ಮಾಡ್ತಿದ್ರಿ, ಒಂದು ಕಾಂಟ್ರಾಕ್ಟರ್ನ ಅಂಡರ್ ನೀವು ಕೆಲಸ ಮಾಡ್ತಿದ್ರಿ. ಅದು ಬರೀ ನಮ್ಮ ಒಂದು ನಗರ ಅಭಿವೃದ್ಧಿ ಮತ್ತು ಇಲಾಖೆಯಲ್ಲಿ ಮಾತ್ರ ಅಲ್ಲ, ಅದು ಆರೋಗ್ಯ ಇಲಾಖೆ ಇರಲಿ, ಆಹಾರ ಇಲಾಖೆ ಇರಲಿ, ಸಾಮಾಜಿಕ ಕಲ್ಯಾಣ ಇಲಾಖೆ ಇರಲಿ, ಶಿಕ್ಷಣ ಇಲಾಖೆ ಇರಲಿ, ಈ ರಾಜ್ಯದ ಎಲ್ಲ ಇಲಾಖೆಯಲ್ಲಿ ಕೂಡ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ರು, ಈಗ ಕೂಡ ಮಾಡ್ತಿದ್ದಾರೆ. ನೀವು ಕೂಡ ಗುತ್ತಿಗೆ ಆಧಾರದಲ್ಲಿ ಬೇರೊಬ್ಬರನ್ನ ಕಾಂಟ್ರಾಕ್ಟ್ನ ಅಡಿಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ ಮುಂಚೆ. ನೀವು ಮಾತ್ರ ನಮ್ಮ ಇದರಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಫಸ್ಟ್ ಟೈಮ್ ಒಂದು ಗುತ್ತಿಗೆ ಆಧಾರದಲ್ಲಿದ್ದವರು ಏನಾದರೂ ಇವತ್ತು ಪರ್ಮನೆಂಟ್ ಆಗಿ ಇವತ್ತು ಕೆಲವು ಮಂದಿ ಆಯ್ಕೆ ಆಗಿದ್ದಲ್ಲಿ ಅದು ನಾವು ಇವತ್ತು ನಮ್ಮ ಪೌರ ಕಾರ್ಮಿಕರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಯಾರು ಕೂಡ ಪರ್ಮನೆಂಟು ಇವತ್ತು ಆಗಲಿಲ್ಲ ಅಂತ ನೀವು ಆಲೋಚನೆ ಮಾಡಬೇಕು. ಇದಾಗಲಿಕ್ಕೆ ಪ್ರಮುಖ ಕಾರಣಕರ್ತ ಅಂತ ಹೇಳಿದರೆ ಅವತ್ತಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರದಕ್ಕೆ ಪ್ರಮುಖ ಕಾರಣ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ನಾನು ಕೂಡ ಅದು ಸಚಿವ ಸಂಪುಟದ ಸದಸ್ಯ ನಾನು ಕೂಡ ಅವತ್ತು ಆಗಿದ್ದೆ. ಪರ್ಮನೆಂಟ್ ಮಾಡಬೇಕು ಭಾಳ ಚರ್ಚೆ ಇತ್ತು. ಎಲ್ಲ ಇಲಾಖೆಯವರು ಬಂದರು, ಸೋಷಿಯಲ್ ಪೇಡಿ ನಮ್ಮದು ಪರ್ಮನೆಂಟ್ ಮಾಡಿ, ನಾನು ಆರೋಗ್ಯ ಇಲಾಖೆಯಲ್ಲಿದ್ದೆ, ನಮ್ಮದು ನರ್ಸ್ಗಳಿದ್ದಾರೆ ಅವರನ್ನು ಪರ್ಮನೆಂಟ್ ಮಾಡಿ, ಪ್ರತಿಯೊಂದು ಮಂತ್ರಿಗಳು ಮೀಟಿಂಗ್ನಲ್ಲಿ ಚರ್ಚೆ ಮಾಡೋಕೆ ಹೇಳಿದೆವು. ಆಗ ಮುಖ್ಯಮಂತ್ರಿ ಮಾತನ್ನು ಹೇಳಿದರು, ನಮಗೆ ಪರ್ಮನೆಂಟ್ ಗುತ್ತಿಗೆ ಆಧಾರದಲ್ಲಿದ್ದವು ನಾವು ಪರ್ಮನೆಂಟ್ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಕಾನೂನು ವ್ಯಾಪ್ತಿಯಲ್ಲಿ. ಆದರೆ ನಾವು ಎಲ್ಲ ಕಾನೂನು ಮೀರಿ ನಾವು ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದು ನಾವು ಯಾರನ್ನಾದರೂ ಪರ್ಮನೆಂಟ್ ಮಾಡಬೇಕಾದ್ರೆ ಅದು ನಾವು ಪೌರ ಕಾರ್ಮಿಕರು ನಾವು ಫಸ್ಟ್ ಮಾಡಬೇಕಂತ ತೀರ್ಮಾನ ಬಹುಶಃ ಕೊಟ್ಟರು. ಅವರನ್ನು ನಾವು ಫಸ್ಟ್ ಮಾಡಬೇಕು. ಸಮಾಜ ತಳಮಟ್ಟದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋ ವರ್ಗವನ್ನು ನಾವು ಪರ್ಮನೆಂಟ್ ಮಾಡಬೇಕಂತ ಅವತ್ತು ಕ್ಯಾಬಿನೆಟಲ್ಲಿ ಇವತ್ತು ಡಿಸಿಷನ್ ಇವತ್ತು ಆಗಿತ್ತು. ಬಹುತೇಕ ಅಧಿಕಾರಿಗಳು ಯಾರು ಕೂಡ ಬೆಂಬಲಿಸಿ ಕೂಡ ಇಲ್ಲ. ಎಲ್ಲ IAS ಅಧಿಕಾರಿ ಎಲ್ಲೆಲ್ಲ ಪರ್ಮನೆಂಟ್ ಮಾಡೋದು ಕೆಲಸನೇ ಮಾಡೋದಿಲ್ಲ, ಬೇರೆಯವ್ರ ಕೆಲಸಕ್ಕೆ ನಿಲ್ಲಿಸ್ತಾರೆ, ಅವ್ರ ಕೆಲಸಕ್ಕೆ ಬರುವುದಿಲ್ಲ. ಅವರಿದ್ದಾಗ ಬೇರೆ ಗುತ್ತಿಗಾರದಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾವುದೂ ಕೂಡ ಅವತ್ತು ಇಲ್ಲ. ಆ ವರ್ಗವನ್ನು ಅವ್ರಿಗೆ ನ್ಯಾಯ ಕೊಡಬೇಕಂತ ಹೇಳಿಕೊಂಡು ಆ ಸಚಿವ ಸಂಪುಟದಲ್ಲಿ ಬಹುಶಃ ಇವತ್ತು ತೀರ್ಮಾನದ ವಿಚಾರ ಇವತ್ತಾಯಿತು. ಇದರಲ್ಲಿ ಕೆಲವು ಪರ್ಸೆಂಟ್ ಆಗಿದೆ, ಕೆಲವು ಪರ್ಸೆಂಟ್ ಆಗಲಿಲ್ಲ. ಆದರೆ ನೀವು ಮುಂಚೆ ಕಾಂಟ್ರಾಕ್ಟ್ನ ಅಡಿಯಲ್ಲಿದ್ದಿರಿ, ಅವ್ನು ತಿಂಗಳಿಗೆ ವೇತನ ಕೊಡೋದಿಲ್ಲ, ಸರಿಯಾಗಿ ESI PF ಕೊಡೋದಿಲ್ಲ, ನಿಮ್ಮನ್ನು ಕೂಲಿಕಾರನ ಒಂದು ಒಂದು ಜೀತದಾರರ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಗುತ್ತಿಗೆದಾರರು ಮಾಡ್ತಾಯಿದ್ರು. ಅದನ್ನು ರದ್ದುಪಡಿಸಿ ನೇರವಾಗಿ ನಗರಸಭೆಯಿಂದ ಕೂಡ ಇವತ್ತು ನಿಮಗೆ ಡೈರೆಕ್ಟ್ ಪೇಮೆಂಟ್, ನೀವು ಪರ್ಮನೆಂಟ್ ಅಲ್ಲಿದ್ದರೂ ಕೂಡ ನಿಮಗೆ ದುಡ್ಡು ಮತ್ತೆಲ್ಲ ಸವಲತ್ತುಗಳನ್ನು ನೇರವಾಗಿ ಇವತ್ತು ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಆಗುವಂಥ ಅವಕಾಶ ಕೂಡ ಆಗಿದೆ.
ಆದ ಕಾರಣ ನಿಮಗೆ ರೇಷನ್ ಕಾರ್ಡ್ ತುಂಬ ಜನರಿಗೆ ಇರಲಿಲ್ಲ. ನಾನು ಆಹಾರ ಸಚಿವನಾಗಿ ಬಂದೆ. ನಾನು ಬೆಂಗಳೂರಿನಲ್ಲಿ ಹೋದ ಸಂದರ್ಭದಲ್ಲಿ 800 ಜನ ಯುವಕರಿದ್ದರು. ಅವರು ಬೆಂಗಳೂರಿನವರಲ್ಲ, ಬೇರೆ ಬೇರೆ ಊರಿನವ್ರು ಇವತ್ತು ಬಹುಶಃ ಪೌರ ಕಮ್ಮಿ ಕೆಲಸ ಮಾಡ್ತಿದ್ರು. ಒಬ್ಬರಿಗೂ ರೇಷನ್ ಕಾರ್ಡ್ ಇಲ್ಲದೆ ಒಬ್ಬರಿಗೆ ಕೂಡ ಸವಲತ್ತು ಇರಲಿಲ್ಲ. ನೀವು ಕಡೆ ಇಲ್ಲಿದ್ದೀರಿ, ನೀವು ಬೇರೆ ಬೇರೆ ಊರಿನವ್ರು, ಬಾಗಲಕೋಟವರು, ಬೇರೆ ವಿಜಯಪುರವರು ಅಥವಾ ಬಾದಾಮಿ ಅವರು, ನಮ್ಮ ಊರವರು ಭಾಳಷ್ಟು ಕಡಿಮೆ. ನೀವು ಅಲ್ಲಿಂದ ಇಲ್ಲಿಗೆ ಬಂದಾಗ ನಿಮ್ಗೆ ಕೂಡ ರೇಷನ್ ಕಾರ್ಡ್ ಸಿಗ್ತಾ ಇರಲಿಲ್ಲ. ನಿಮ್ಮ ಈ ಸಮಸ್ಯೆನ ನೋಡಿಕೊಂಡೇ ನಾನು ಆಹಾರ ಸಚಿವನಾಗಿದ್ದಾಗ ಆಧಾರ್ ಕಾರ್ಡ್ ಬೇಸ್ಡ್ ಇವತ್ತು ನಾನು ಆನ್ಲೈನಲ್ಲಿ ಇವತ್ತು ನಿಮಗೆ ರೇಷನ್ ಕಾರ್ಡ್ ತಂದಿದ್ರೆ ಅದು ನಿಮ್ಮನ್ನು ಗುರುತಿಸಿಕೊಂಡು ಅವತ್ತು ನಾವು ತಂದದ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲೆಮಾರಿ ಜನಾಂಗ ಇತ್ತು, ಪೌರ ಕಾರ್ಮಿಕ ಜನಾಂಗ ಇತ್ತು, ಅವ್ರಿಗೆ ರೇಷನ್ ಅದು ಅವ್ರಿಗೆ ಏನಿಲ್ಲ, ಡಾಕ್ಯುಮೆಂಟ್ ಏನಿಲ್ಲ. ನೀವು ಮುಂಚೆ ಒಂದು ರೇಷನ್ ಕಾರ್ಡ್ ಸಿಗಬೇಕಾದ್ರೆ ಕರೆಂಟ್ ಬಿಲ್ಲು ಕೊಡಿ, ಮನೆ ನಂಬರ್ ಕೊಡಿ, ವೋಟರ್ ಲಿಸ್ಟಲ್ಲಿ ಹೆಸರು ಕೊಡಿ ಅಂತೇಳಿ 10 ಕಂಡೀಷನ್ ಇತ್ತು. ನೀವು ಪೌರ ಕಾರ್ಮಿಕರಿಗೆ ಇಲ್ಲಿ ಯಾರು ನಿಮಗೆ ಕರೆಂಟ್ ಬಾಡಿಗೆ ಮನೇಲಿ ಕೂತ್ಕೊಂಡ್ರೆ ಕರೆಂಟ್ ಬಿಲ್ ಕೊಡ್ತಾರಾ? ಅವನು ಡೋರ್ ನಂಬರ್ ನಿಮಗೆ ಕೊಡಲಿಕ್ಕೆ ಇವತ್ತು ಆಗ್ತದ? ನಿಮ್ಮ ವೋಟ್ ಇರೋದು ನಿಮ್ಮ ಊರಲ್ಲಿ. ಅಲೆಮಾರಿ ಜನ ಒಂದು ಜನಕ್ಕೆ ಮಾರ್ಗದ ಬದಿಯಲ್ಲಿ ಇರ್ತಾರೆ. ನಾನು ಹೇಳಿದ್ದೆ ನಮ್ಮ ಅಧಿಕಾರ ಜೊತೆಯಲ್ಲಿ, ಇಂದಿರಾ ಗಾಂಧಿ ಅವರು ರೇಷನ್ ಕಾರ್ಡ್ ತಂದದ್ದು ಯಾರು ರಸ್ತೆ ಬದಿಯಲ್ಲಿದ್ದಾರೆ ಅವರಿಗೆ ಆಹಾರ ಕೊಡಬೇಕಂತೇಳಿ. ಮತ್ತು ನಾವು ಎಲ್ಲ ಕಾನೂನು ಮಾಡಿ ಅವರಿಗೆ ಬಿಟ್ಟು ಬೇರೆಯವರಿಗೆಲ್ಲರೂ ಕೂಡ ನಾವು ಇವತ್ತು ಕೊಡ್ತಾ ಇದ್ದೇವೆ. ಅವರಿಗೆ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡಬೇಕಂತ ಹೇಳಿದಾಗ ಆಗ ನಾವು ತೀರ್ಮಾನ ಮಾಡಿದ್ದೆ, ಯಾರಿಗೆಲ್ಲ ಬೇರೆ ಏನು ಕೂಡ ಬೇಡ, ಯಾರಿಗೆಲ್ಲ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದ್ದವರು ಎಲ್ಲರೂ ಕೂಡ ಇವತ್ತು ರೇಷನ್ ಕಾರ್ಡ್ ಪಡೀಲಿಕ್ಕೆ ಅರ್ಹತೆ ಅಂತ ಹೇಳಿಕೊಂಡು ಆಧಾರ್ ಕಾರ್ಡ್ನ ವ್ಯವಸ್ಥೆಯಲ್ಲಿ ನಾವು ಇವತ್ತು ರೇಷನ್ ಕಾರ್ಡ್ ನಾವಿವತ್ತು ತಂದದ್ದು. ಈಗ ಏನು ಡಾಕ್ಯುಮೆಂಟ್ ಬೇಡ, ನಿಮ್ಮ ಮತ್ತು ಆಧಾರ್ ಕಾರ್ಡ್ ನೀವು ರಸ್ತೆ ಬದಿಯಲ್ಲಿದ್ದರೂ ಕೂಡ ನಿಮಗೆ ಲೋಕಲ್ ಅಥಾರಿಟಿ ಲೆಟ್ರ್ ಕೊಟ್ಟರೆ ನಿಮಗೆ ಆಧಾರ್ ಕಾರ್ಡ್ ಇವತ್ತು ಸಿಗ್ತದೆ. ಅದಕ್ಕೆ ಇದನ್ನೇ ಸರ್ಕಾರ ಇವತ್ತು ಇದನ್ನೆಲ್ಲ ಕೂಡ ನೋಡಿಕೊಂಡು ಬೇರೆ ಬೇರೆ ಇವತ್ತು ಹಮ್ಮಿಕೊಂಡು ಬಂದ ಅವಕಾಶ ಆಗಿದೆ. ಬಹುಶಃ ಇವತ್ತು ನಗರಸಭೆಯಿಂದ ಮನೆ ಕಟ್ಟಿ ಕೊಡುವಂತಿರಲಿ, ಆರೋಗ್ಯ ಸಂಬಂಧಪಟ್ಟ ವಿಚಾರ ಇರಲಿ, ಬೇರೆ ಬೇರೆ ಕಾರ್ಯ ಯೋಜನೆಗಳು ಹಮ್ಮಿಕೊಂಡು ಬರ್ತಾ ಇದೆ. ಅದರ ಜೊತೆಯಲ್ಲಿ ಈ ಪೌರ ಕಾರ್ಮಿಕರ ಜೊತೆಯಲ್ಲಿ ನಾವು ನಮ್ಮ ಟ್ರಕ್ ಡ್ರೈವರ್ ಮತ್ತು ಬಹುಶಃ ಇವತ್ತು ವಾಟರ್ ಮ್ಯಾನ್ ಕೂಡ ಪರ್ಮನೆಂಟ್ ಮಾಡಬೇಕಂತ ನಾವು ಪ್ರಪೋಸಲ್ ಮಾಡಿದ್ದೆವು. ಅದು ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಬಾಕಿ. ಯಾಕೆ ನೀವು ಕೂಡ ಅವ್ರ ಜೊತೆಯಲ್ಲೇ ಕೆಲಸ ಮಾಡೋರು, ಆ ಸಂದರ್ಭದಲ್ಲಿ ಅವ್ರಿಗಿನ್ನೂ ಕೂಡ ಆಗಲಿಲ್ಲ. ಅದು ಪ್ರಪೋಸಲ್ ಇದೆ, ಮುಂದಿನ ದಿನ ಆಗ್ಬೋದು ಅಂತೇಳಿ ನನಗೆ ಇವತ್ತು ಅನಿಸಿಕೆ ಇರುವಂಥದ್ದು. ನಾನು ಹೇಳೋದು ಅಂತ ಹೇಳಿದರೆ, ಆತ್ಮವಿಶ್ವಾಸ ಮತ್ತು ಸಂತೋಷ ನಮ್ಮ ಕೆಲಸವಂತ ಇವತ್ತು ನಿರ್ವಹಿಸಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡುವಂಥ ಕೆಲಸ ಇವತ್ತು ಮಾಡಿ. ಭವಿಷ್ಯದ 10-15 ವರ್ಷಗಳಲ್ಲಿ ನಿಮ್ಮ ಮಕ್ಕಳು ಒಬ್ಬ ಇಂಜಿನಿಯರ್, ಡಾಕ್ಟರ್, ಅಡ್ವೊಕೇಟ್ ಬಹುಶಃ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇವತ್ತು ಭಾಳಷ್ಟು ಮೈಸೂರಿನ ಒಂದು ಮಹಾಪೌರರಾಗಿ ಪೌರ ಕಾರ್ಮಿಕರೇ, ಅಲ್ಲಿ ಮೈಸೂರಿನ ಕಾರ್ಪೊರೇಷನಲ್ಲಿ ಪೌರ ಕಾರ್ಮಿಕರಿಗೆ ಇವತ್ತು ಕೆಲಸ ಮಾಡ್ತಿದ್ದವರೇ ಮೈಸೂರಿನ ಮೇಯರ್ ಆಗಿ ಇವತ್ತು ಆಯ್ಕೆ ಆಗಿದ್ದಾರೆ. ಪೌರ ಕಾರ್ಮಿಕರ ಮಗ ಚೆನ್ನಾಗಿದೆ ಭವಿಷ್ಯದ ಬಸಂತಪುರ ನಮ್ಮ MLA ಆಗಿ ಇವತ್ತು ಕೆಲಸ ಅವ್ರ ಬಲ್ಲ ಹೆಮ್ಮೆಯಿಂದ ಹೇಳ್ತಾರೆ, ಹೌದು ನಾನು ಪೌರ ಕಾರ್ಮಿಕರ ಮಗನಾಗಿ ಬಹುಶಃ ಇದ್ದೆ, ನನಗೆ ಆಯ್ತು. ಆದಾಗ ನಿಮಗೆ ಸಮಾಜದಲ್ಲಿ ಎಲ್ಲ ಅವಕಾಶಗಳಿದೆ, ನೀವು ಈ ರೀತಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಅದಕ್ಕೆ ಬೇಕಾಗುವಂತಕ್ಕೆ ಸರ್ಕಾರ ಬೇರೆ ಬೇರೆ ಸವಲತ್ತು ಕೊಡೋಂಥ ಕೆಲಸ ಇವತ್ತಾಗಿದೆ. ಅದಕ್ಕಾಗಿಯೇ ರಿಯಾಜ್ ಅವರು ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ರಿಯಾಜ್ ಇವತ್ತು ಮಾಡಿದಂಥ ಕಾರ್ಯಕ್ರಮ ಅದು ಬರೀ ರಿಯಾಜ್ನ ಒಬ್ಬನ ಅಥವಾ ಅವ್ರ ಮಿತ್ರರ ಒಂದು ಅನಿಸಿಕೆ ಮಾತ್ರ ಅಲ್ಲ, ಇಡೀ ಪುತ್ತೂರು ಜನತೆಯ ಪರವಾಗಿ ನಿಮಗೆ ಅವರು ನಮ್ಮ ಪ್ರೀತಿ ವಿಶ್ವವನ್ನು ಇವತ್ತು ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇ ಇವತ್ತು ವಿಚಾರ ಯಾವುದಂತ ಹೇಳಿದರೆ, ಬಹುಶಃ ಇವತ್ತು ಈ ಒಂದು ಯುದ್ಧ ಮಿಲನ ಮತ್ತು ಸರ್ವರನ್ನು ಸೇರಿಸಿಕೊಂಡು ಸಮಾಜಕ್ಕೆ ಇವತ್ತು ಅತಿ ಅಗತ್ಯವಾಗಿರುವಂತಹ ಮತ್ತು ಸರ್ವರು ಕೂಡ ಪ್ರೀತಿ ವಿಶ್ವಾಸದ ಹೋಗುವಂಥ ಆ ಒಂದು ಸಂದೇಶವನ್ನು ಕೊಟ್ಟು ಬಹುಶಃ ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯನೂ ಬಹುಶಃ ಆ ಒಂದು ಅತ್ಯಂತ ದೇಶ ಶಕ್ತಿಯಾಗಿ ಇವತ್ತು ನಿರೂಪಣೆ ಮಾಡೋಕ್ಕೆ ಅತ್ಯಗತ್ಯ ಕಾರ್ಯಕ್ರಮ ಇವತ್ತು ಆಗುವಂಥದ್ದು. ಯಾಕಂತ ಹೇಳಿದರೆ ಇವತ್ತು ಸರ್ವರು ಕೂಡ ಪ್ರೀತಿ ವಿಶ್ವಾಸ ಸೋದರ ಸಮಾಜ ಇವತ್ತು ನಿರ್ಮಾಣ ಮಾಡಿ ಇವತ್ತೆಲ್ಲರ ದೊಡ್ಡ ಕನಸೇನಿದೆ, ವಿಶ್ವಾಸ ಭರಿತವಾದ ಸಮಾಜ ಇವತ್ತು ನಿರ್ಮಾಣ ಆಗಬೇಕು, ಅಭಿವೃದ್ಧಿಯ ಕರ್ನಾಟಕ ಆಗಬೇಕು, ಅದರ ಮುಖಾಂತರ ಬಲಿಷ್ಠವಾದ ಭಾರತ ಇವತ್ತು ನಿರ್ಮಾಣ ಆಗಬೇಕು. ಈ 3 ಪಾಯಿಂಟ್ನಲ್ಲಿ ಇವತ್ತೆಲ್ಲ ಕೂಡ ಕಾರ್ಯಕ್ರಮ ನಡೆಯುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಪ್ರೀತಿ ವಿಶ್ವಾಸ ಸೋದರತೆ ನಿಮ್ಮ ಪುತ್ತೂರಿನ ಒಗ್ಗಟ್ಟು ಯಾವುದಂತ ಹೇಳಿದರೆ, ಇಲ್ಲಿ ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರಿದೆ, ಅದು ಪುತ್ತೂರಿನ ಗೌರವ ಅಲ್ಲ. ಪುತ್ತೂರಿನ ಗೌರವ ಯಾವುದಂತ ಹೇಳಿದರೆ, ನೀವು ಪುತ್ತೂರಿನವ್ರು ಎಷ್ಟು ಒಗ್ಗಟ್ಟಿನಲ್ಲಿ ಇದ್ದೀರಿ ಅದು ಮಾತ್ರ ದೊಡ್ಡ ಮಟ್ಟದ ಗೌರವ ಅಂತ ನಿಮಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಗ್ಗಟ್ಟು ಅಂತ ಹೇಳಿದರೆ ನಾನು ಹೇಳಿದ್ದೇ ಸರಿ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಹೇಳಿದ್ದೇ ಆಗಬೇಕು, ಅದು ಒಗ್ಗಟ್ಟಲ್ಲ. ಒಗ್ಗಟ್ಟು ಅಂತ ಹೇಳಿದರೆ ಸಾಮರಸ್ಯದ ಸಮಾಜ ನಿರ್ಮಾಣ ಮಾಡೋದು, ಅದು ಒಗ್ಗಟ್ಟು ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇರಬಾರ್ದಂತಲ್ಲ, ಭಿನ್ನ ಅಭಿಪ್ರಾಯಗಳನ್ನ ಬದಿಗಿಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಇಬ್ಬರು ಮನುಷ್ಯರು ಇರ್ತಾರ ಅಲ್ಲಿ ಭಿನ್ನಾಭಿಪ್ರಾಯಗಳು ಸ್ವಾಭಾವಿಕ ಬಂದೇ ಬರ್ತದೆ. ಪ್ರತಿಯೊಂದು ಅಣ್ಣ ತಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಬರ್ತದೆ, ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ, ನಮ್ಮ ಮಿತ್ರರ ಜೊತೆ ಭಿನ್ನಾಭಿಪ್ರಾಯ ಬರ್ತದೆ. ಭಿನ್ನಾಭಿಪ್ರಾಯ ಸ್ವಾಭಾವಿಕ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಎಲ್ಲ ಭಿನ್ನಾಭಿಪ್ರಾಯನ ಸಕಾರಾತ್ಮಕ ಸ್ವೀಕರಿಸಿಕೊಂಡು ನಾವು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತ ನಾವು ಒಗ್ಗಟ್ಟಿನಿಂದ ಏಕತೆಯಿಂದ ಕೈ ಹಿಡಿದು ನಡ್ಕೊಂಡು ಹೋಗ್ತೇವೆಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟಲಿಕ್ಕೆ ತಾವಿವತ್ತು ತಯಾರು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಾಮರಸ್ಯ ಕಟ್ಟಬೇಕಾದರೆ ಅದೊಂದು ಶಾಸಕರಿಂದಲ್ಲ, ಮಂತ್ರಿಗಳಿಂದಲ್ಲ, ನಗರಸಭಾ ಸದಸ್ಯ ಒಬ್ಬರಿಂದ ಅದು ಸಾಧ್ಯವಿಲ್ಲ. ಈ ಊರಿನ ಪ್ರತಿಯೊಂದು ಮನೆಯವರು ಕೂಡ, ಪ್ರತಿಯೊಂದು ಸಂಘ ಸಂಸ್ಥೆಯವರು ಕೂಡ, ಪ್ರತಿ ಜಾತಿ ವರ್ಗದವರು ಕೂಡ, ಪ್ರತಿ ತಾಯಂದಿರು ಕೂಡ ಎದ್ದು ನಿಂತು ಹೌದು ನಮಗೆ ಸಾಮರಸ್ಯ ಸಮಾಜ ನಾವು ನಿರ್ಮಾಣ ಮಾಡಬೇಕು, ಪ್ರೀತಿ ವಿಶ್ವಾಸ ಇರಬೇಕು, ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಉತ್ತಮವಾದ ಒಂದು ಪುತ್ರವನ್ನು ನಿರ್ಮಾಣ ಮಾಡಿ ಕೊಡಬೇಕಂತ ದೃಢಪಟ್ಟು ತನ್ನ ಸಹಕಾರ ಕೊಟ್ಟಾಗ ಮಾತ್ರ ಅದು ಸಾಮರಸ್ಯದ ಒಂದು ಜೀವನ ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ. ಅದು ನಮ್ಮ ಮುಂದಿನ ದೊಡ್ಡ ಮಟ್ಟದ ಅದು ಕನಸು ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ನಾವೆಲ್ಲ ಜಾತಿ ಎಲ್ಲ ಮತ್ತು ಒಂದೇ ತಾಯಿಯ ಮಕ್ಕಳ ರೀತಿ ಜೀವನ ಸಾಗಿಸೋ ಅವಕಾಶ. ನಾವು ಬಹುಶಃ ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಿರ್ಬೋದು. ನಮ್ಮೆಲ್ಲ ಉದ್ದೇಶ ಏನಂತ ಹೇಳಿದರೆ ನಾವೆಲ್ಲರಿಗೂ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿಕೊಂಡು ಪ್ರೀತಿ ವಿಶ್ವಾಸನ ಹೋಗುವಂಥ ಮನೋಭಾವ ನಾವು ಹಮ್ಮಿಕೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದು ಪ್ರತಿಯೊಬ್ಬರು ಕೂಡ ಇವತ್ತು ಅಗತ್ಯ. ನಾನು ಬಹುಶಃ ನನ್ನ ಸನ್ಮಿತ್ರರಿಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ನೋಡಿ ಮನುಷ್ಯನ ಜೀವನ ಸಂದರ್ಭದಲ್ಲಿ ದೇವರು ಎಲ್ಲಿಯೂ ಕೂಡ ತಾರತಮ್ಯ ಮಾಡಲಿಲ್ಲ. ನಮ್ಮ ಮನುಷ್ಯನ ಜೀವನ ಸಂದರ್ಭದಲ್ಲಿ ಯಾವ ಜಾತಿ ಧರ್ಮದವ್ರಿಗೆ ಕೂಡ ಎಲ್ಲಿ ಕೂಡ ದೇವರು ತಾರತಮ್ಯ ಮಾಡಲೇ ಇಲ್ಲ. ನನ್ನನ್ನು ಸೇರಿಸಿಕೊಂಡು ನಾನು ಹುಟ್ಟುವಾಗ ಅಥವಾ ಯಾವುದೇ ಮಗುವೊಂದು ಹುಟ್ಟುವಾಗ ಎಲ್ಲರ ದೊಡ್ಡ ಮಟ್ಟದ ಪ್ರಾರ್ಥನೆ ಮತ್ತು ಕನಸೇನು ಪ್ರತಿಯೊಬ್ಬರದ್ದು ಕೂಡ ಆರೋಗ್ಯವಂತ ತಾಯಿ ಇರಬೇಕು ಮತ್ತು ಆರೋಗ್ಯವಂತ ಮಗು ಹುಟ್ಟಬೇಕು. ಇದು ಎರಡು ಬಿಟ್ಟು ಮೂರನೇ ಪ್ರಶ್ನೆ ಎಲ್ಲಿಯೂ ಕೂಡ ಇಲ್ಲ. ಅದು ಯಾವುದೇ ಜಾತಿಯ ಡಾಕ್ಟರ್ ಇರಲಿ, ಯಾವುದೇ ಧರ್ಮದ ನರ್ಸ್ ಇರಲಿ, ಅದು ಯಾವುದೇ ವರ್ಗದ ಆ್ಯಂಬುಲೆನ್ಸ್ ಇರಲಿ, ಯಾರೇ ಡ್ರೈವರ್ ಇರಲಿ, ಯಾರೇ ಅಸಿಸ್ಟೆಂಟ್, ಯಾರು ಕೂಡ ನೋಡೋದೇ ಇಲ್ಲ, ಯಾರಂತ ಯಾರಿಗೂ ಕೂಡ ಗೊತ್ತಿಲ್ಲ. ಒಂದೇ ಪ್ರಶ್ನೆ, ಆರೋಗ್ಯವಂತ ತಾಯಿ ಬೇಕು, ಆರೋಗ್ಯವಂತ ಮಗು ಬೇಕಂತೇಳಿ ಮಾತ್ರ ಇವತ್ತು ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಇಲ್ಲವೇ ಇಲ್ಲ. ಇನ್ನು ಮಗು ಹುಟ್ಟಿದ ತಕ್ಷಣ ಎಲ್ಲ ಜಾತಿ ಧರ್ಮದ ಮಗು ಕೂಡ ಕೂಗುದಲ್ಲದೆ ಬೇರೆ ಬೇರೆ ಶಬ್ದ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರು ಒಂದೇ ರೀತಿ ತೋರಿಸಿಕೊಡಿ. ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಎಲ್ಲ ಮಗು ಕೂಡ ಒಂದೇ ಶಬ್ದ ಅಲ್ಲದೆ ಬೇರೆ ಬೇರೆ ಶಬ್ದ ಎಲ್ಲಿಯೂ ಕೂಡ ಇಲ್ಲ. ಎಲ್ಲ ಕೂಗುದಲ್ಲದೆ ಬೇರೆ ಶಬ್ದ ಮಾಡ್ತಾರೆ. ದೇವರು ತಾರತಮ್ಯ ಮತ್ತು ಬೇರೆ ಬೇರೆ ದೇವರಿದ್ದರೆ ಒಂದು ಮಗು ಕೂಗ್ತಿತ್ತು, ಇನ್ನೊಂದು ಮಗು ಕಿರ್ಚಾಡ್ತಿತ್ತು, ಇನ್ನೊಂದು ಬೇರೆ ಬೇರೆ ಶಬ್ದ ಮಾಡ್ತಿದ್ವು. ಎಲ್ಲಿಯೂ ಕೂಡ ಯಾವುದೂ ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಮನುಷ್ಯನ ಆಕಾರ ಸಂಬಂಧದಲ್ಲಿ ಕೂಡ ನಮಗೆಲ್ಲರಿಗೂ ಕೂಡ ದೇವರು ಕಣ್ಣು ಮುಂದೆ ಕೊಟ್ಟಿದ್ದಾನೆ, ನಮ್ಮ ಕಿವಿ ಸೈಡಲ್ಲಿ ಕೊಟ್ಟಿದ್ದಾನೆ, ಮೂಗು ಮುಂದೆ ಕೊಟ್ಟಿದ್ದಾನೆ. ಎಲ್ಲಿ ಕೂಡ ತಾರತಮ್ಯ ಇಲ್ಲ. ಎಲ್ಲ ಜಾತಿ ಧರ್ಮದ ನಾವೆಲ್ಲ ಒಂದೇ ರೀತಿಯಿಂದ ಇದ್ದೇವೆ. ಬೇರೆ ಬೇರೆ ದೇವರು ಇರ್ತಿದ್ರೆ ಮೂಗು ಹಿಂದೆ, ಕಿವಿ ಮುಂದೆ, ಕಣ್ಣು ಮೇಲೆ, ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಟೈಲಲ್ಲಿ ಆಕಾರ ಕೂಡ ಕೊಡ್ತಾಯಿದ್ದು. ಎಲ್ಲಿ ಅದು ಕೊಟ್ಟಿದ್ದಾರಾ? ಎಲ್ಲ ಒಂದೇ ರೀತಿ ನಾವಿದ್ದೇವೆ. ಇನ್ನು ಭಾವನಾತ್ಮಕ ಸಂಬಂಧದಲ್ಲಿ ಕೂಡ ಯಾರೇ ಅದು ನಿಮ್ಮ ಕಣ್ಣ ಮುಂದೆ ಕಷ್ಟದಲ್ಲಿ ಬಿದ್ದಿರಲಿ, ನಿಮ್ಮಿಂದ ಆಗುವಂಥ ಸಹಕಾರ, ಅವನು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ವರ್ಗ ಅಂತ ನೀವು ನೋಡೋದಿಲ್ಲ, ಅವನು ಯಾರಂತ ನೋಡೋದಿಲ್ಲ, ಯಾವ ಪಕ್ಷ ಅಂತ ನೋಡೋದಿಲ್ಲ, ನೇರವಾಗಿ ಅವನಿಗೆ ನೀವು ಸಹಕಾರ ಮಾಡಲಿಕ್ಕೆ ಹೋಗ್ತೀರಿ. ಅದು ನಿಮ್ಮಿಂದ ಆಗುವಂಥ ಸಹಕಾರ ತಾವು ಇವತ್ತು ಮಾಡ್ತೀವಿ. ದೇವರು ನಮಗೆಲ್ಲರಿಗೂ ಕೂಡ ಭಾವನಾತ್ಮಕವಾದ ಮಾನವೀಯತೆಯ ಒಂದು ಸಂಬಂಧ ಕೂಡ ಒಂದೇ ರೀತಿಯಿಂದ ಇವತ್ತು ಕಲ್ಪಿಸಿ, ಎಲ್ಲಿ ಕೂಡ ತಾರತಮ್ಯ ಇರತಕ್ಕಂಥ ವಿಚಾರ ಇಲ್ಲ. ಆದ ಕಾರಣ ಅದು ಅಲ್ಲದೆ ಹುಟ್ಟುವಾಗ ನಮಗೆ ಇಲ್ಲ, ಆಕಾರದಿಲ್ಲ. ಇನ್ನು ತೀರಿ ಹೋದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಬಿಳಿ ಬಟ್ಟೆ ಅಲ್ಲದೆ ಬೇರೆ ಕಲರ್ನ ಬಟ್ಟೆ ಯಾರಾದರೂ ಉಂಟಾ? ಯಾಕೆ ಇಲ್ಲ? ಇಲ್ಲಿ ಅದಕ್ಕೆ ಜೀವಂತವಾಗಿರುವಾಗ ಹಸಿರು ಕಲರ್, ಕೇಸರಿ ಕಲರ್, ಆ ಕಲರ್, ಇನ್ನು ಗಲಾಟೆ ಎಷ್ಟು, ಇವಾಗ ಪುರುಷ ಪಂಚಾಯತಿಗೆ ಎಷ್ಟು ಮಾಡಲಿಕ್ಕೆ ಎಷ್ಟು ಕೇಸ್. ಯಾಕೆ ತೀರಿ ಹೋದಾಗ ಎಲ್ಲರೂ ಕೂಡ ಬಿಳಿ ಬಟ್ಟೆಯಲ್ಲಿ ಹೋಗೋದು? ಬೇರೆ ಬೇರೆ ಕಲರ್ ಮಾಡಬೇಕಿತ್ತಲ್ಲ ನೀವು ಇದ್ದಿದ್ರೆ, ಯಾಕೆ ಮಾಡೋದಿಲ್ಲ? ಯಾಕಂತ ಹೇಳಿದರೆ ದೇವರ ಮುಂದೆ ಎಲ್ಲರೂ ಕೂಡ ಸಮಾನ ಅಂತೇಳಿ ಭಾಳ ಸ್ಪಷ್ಟವಾಗಿ ನಮ್ಮ ತೋರಿಸುವಂಥದ್ದು ನಮ್ಮ ಕಣ್ಣ ಮುಂದೆ ಸಾಕು ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇವರು ನಾವು ಬಹುಶಃ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಯಾಕಂತ ಹೇಳಿದರೆ ನಾನು ಬಹುಶಃ ಹಿಂದೆ ಕೂಡ ನಾನು ಹೇಳಿರ್ಬೋದು. ನಾನೆಲ್ಲ ಯುವಕರಿಗೆ ಹೇಳೋದು ಇಷ್ಟೇ, ನೋಡಿ ನಾನಿಲ್ಲಿ ಯುಟಿಕಾದರಾಗಿರ್ಬೋದು, MLA ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಸಭಾಧ್ಯಕ್ಷನಾಗಿರ್ಬೋದು, ನಾನು ಇಲ್ಲಿಂದ ಹೋದಂಥ ಸಂದರ್ಭದಲ್ಲಿ ನನಗೆ ಒಂದು ಹೆಚ್ಚು ಕಮ್ಮಿ ಆದರೆ ನೀವು ಯಾರಾದ್ರು ನನ್ನ ಮನೆಗೆ ಬಂದು ಯುಟಿಕಾದರ್ ಇದ್ದಾರಾ, MLA ಇದ್ದಾರಾ, MP ಇದ್ದಾರಾ, ಅಧ್ಯಕ್ಷ ನೀವು ಯಾರಾದ್ರು ಕೇಳ್ತೀರಾ?
ನೀವೆಲ್ಲ ಕೇಳ್ದೇನು ಪುನಃ ಬತ್ತನ ಪುನಃ ಪೋತನ ಪುನಃ 7 ಗಂಟೆಗೆ ದೆಪ್ಪಣಂತ ಕೇಳಲ್ಲದೆ ಯುಟಿ ಖಾದರ್ನ ಹೆಸರೇ ಇಲ್ಲ. 55 ವರ್ಷದಿಂದ ಕರೆಯುತ್ತಂದ ಯುಟಿ ಖಾದರ್ನ ಹೆಸರೇ ಜನ ಕರೆಯುವುದಿಲ್ಲ. ಇನ್ನು ನಮ್ಮ ಅಧಿಕಾರ, ಆಸ್ತಿ, ಅಂತಸ್ತು, ಗತ್ತು, ಗೌರವ, ಕೋಪ ಯಾರಿಗೂ ಲೆಕ್ಕಕ್ಕೆ ಇಡುವುದಿಲ್ಲ. ನೀವೇನಾದ್ರು ಲೆಕ್ಕಕ್ಕೆ ಇಡುವುದಿದ್ದರೆ ನೀವು ಜೀವಂತವಾಗಿದ್ದಾಗ ನೀವು ಎಷ್ಟು ಪ್ರೀತಿ ವಿಶ್ವಾಸ ಜೀವನ ಮಾಡಿದಿರಿ ಅದನ್ನು ಮಾತ್ರ ಜನ ಇವತ್ತು ಪ್ರೀತಿಸ್ತಾರೆ ಹೊರತು ಬೇರೆ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಭಾಳಷ್ಟು ತೀರಿಯುವ ಸಂದರ್ಭದಲ್ಲಿ ಅತ್ಯಂತ ಕಡು ಬಡವೇ ಇರಲಿ, ಏನೋ ತೀರಿ ಹೋದಾಗ ಸಾವಿರಾರು ಜನ ಸೇರ್ತಾರೆ. ಅತ್ಯಂತ ಶ್ರೀಮಂತಿರಲಿ 100 ಜನ ಇರೋದು ಅಲ್ಲಿ ಹೋದರೆ. ಯಾಕೆಂದರೆ ಅವನ ಜೀವನದಲ್ಲಿ ಪ್ರೀತಿಪೂರ್ವಕವಾಗಿ ಜೀವನ ಮಾಡ್ತಾರ, ಅದನ್ನು ಮಾತ್ರ ಜನ ಬಿಟ್ಕೊಳ್ಳೋ ಕೆಲಸ ಇವತ್ತಾಗ್ತದೆ. ಅದಕ್ಕಾಗಿ ನಾವಿವತ್ತು ಅರ್ಥ ಮಾಡಿಕೊಳ್ಬೇಕು. ನಾನು ಅಧಿಕಾರದಲ್ಲಿದ್ದಾಗ, ನಾನು ಶ್ರೀಮಂತನಿದ್ದಾಗ, ನಾನು ಧನಿವಂತನಿದ್ದಾಗ ನನ್ನ ಮನೆಗೆ ಎಷ್ಟು ಜನ ಬರ್ತಂತ ಮುಖ್ಯ ಅಲ್ಲ. ನಮ್ಮ ಅಂತಿಮ ಸಂಸ್ಕಾರ ನಮ್ಮ ಪ್ರಾರ್ಥನೆ ಮಾಡಲಿಕ್ಕೆ ಎಷ್ಟು ಜನ ಬರ್ತಾರೆ ಅದು ನಮ್ಮ ಜೀವನದ ಮುಖ್ಯ ಗುರಿಯಾಗಬೇಕು. ಅದಕ್ಕೆ ಅನುಗುಣವಾಗಿ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರ ವ್ಯಕ್ತಿತ್ವ ನಾವೆಲ್ಲ ಕೂಡ ರೂಪಿಸಿಕೊಂಡು ನಮ್ಮ ಜೀವನ ರೂಪಿಸಿಕೊಂಡು ಹೇಳಬೇಕು ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ಗುರಿ ಇವತ್ತು ಆಗಬೇಕು. ಅದಕ್ಕೆ ಅನುಗುಣವಾಗಿ ನಡಬೇಕಾದ್ರೆ ನಾವು ನಮ್ಮ ಧರ್ಮವನ್ನು ಭಾಳ ಅಚ್ಚುಕಟ್ಟಾಗಿ ಆಚರಿಸಿ ಇನ್ನೊಂದು ಧರ್ಮವನ್ನು ನಾವು ಗೌರವಿಸಿ ಪರಸ್ಪರ ಸಂಸ್ಕೃತಿನ ಬೆರೆತುಕೊಂಡು ಮುಂದೆ ಹೋಗುವಂಥ ಅವಕಾಶ ಆಗಬೇಕಾಗ್ತದೆ. ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದಾಗ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋಗಿ ಭಾರತ ದೇಶ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ದೇಶದಲ್ಲೆಲ್ಲ ಹೋದರೆ ವರ್ಷಕ್ಕೆ 1 ಹಬ್ಬ 2 ಹಬ್ಬ, ತಪ್ಪಿದರೆ 3 ಹಬ್ಬ, ಇನ್ನು ಅದು ತಪ್ಪಿದರೆ 4 ಹಬ್ಬ, ಅದಕ್ಕಿಂತ ಬೇರೆ ವಿಚಾರವೇ ಇಲ್ಲ. ನಮ್ಮ ದೇಶದಲ್ಲಿ ದಿವಸಕ್ಕೆ 4 ಹಬ್ಬ, ಅಲ್ಲಿ ಹೋದ ಕಡೆ ಹಬ್ಬ ಗೌಜಿ ಗದ್ದಲು ಎಲ್ಲವೂ ಕೂಡ ಇವತ್ತು ನಮಗೆ ಸಿಕ್ಕುವಂಥ ಅವಕಾಶ ಇದೆ. ನಮ್ಮ ಮಕ್ಕಳಿಗೆ ಪರಸ್ಪರ ಬೆರೆತುಕೊಳ್ಳುವಂಥ ಅವಕಾಶ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇದನ್ನೆಲ್ಲ ನಾವು ಬಹುಶಃ ನಮ್ಮ ಮಕ್ಕಳಿಗೆ ಇದನ್ನು ಸರ್ವ ಜೊತೆ ಸೇರಿಸಿಕೊಳ್ಳುವಂಥ ಅವಕಾಶ ಮಾಡಿ ಕೊಡೋ ಜವಾಬ್ದಾರಿ ಅದು ಪ್ರತಿಯೊಂದು ಹೆತ್ತವರು ಇರ್ತೋ ಜವಾಬ್ದಾರಿ. ನನಗೆ ಕೆಲವು ಹೇಳ್ತಾರೆ ಜನರು ರಾಜ್ಯಕ್ಕಾಗಿ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾ ಇದೆ ಎಲ್ಲ ದೇವಸ್ಥಾನ. ನಾನು ಹೇಳಿದ್ದು ರಾಜ್ಯಕ್ಕಾಗಿಂದ ನನಗೆ ಬಂದಂಥ ಗುಣ ಅಲ್ಲ ನನ್ನ ವ್ಯಕ್ತಿತ್ವ. ಇದು ನನ್ನ ತಂದೆ ತಾಯಿಯಂದರು ಮತ್ತು ನನ್ನ ನೆರೆಕೆಯವರು ನನಗೆ ಕೊಟ್ಟಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ತಂದೆ ಶಾಸಕ, ನನಗೀಗಲೂ ನೆನಪಾಗ್ತದೆ, ನನ್ನ ತಂದೆ ಶಾಸಕರಾಗಿದ್ದು ನಾನು 3ನೇ 4ನೇ ಕ್ಲಾಸಲ್ಲಿ ನಾವು ಇದ್ದೆವು. ತಂದೆ ಸ್ವಲ್ಪ ಜೋರು ಮಾಡ್ತಿದ್ರು ಕೂಡ ತಾಯಿ ನನ್ನ ರಾತ್ರಿ ಊಟ ಆದ ನಂತರ ಹಿಂದಿನ ಬಾಗಿಲನ್ನ ಕಲಿಸ್ತಾ ಇದ್ದರು. ಪಕ್ಕದ ಮನೆ ರಾಧಕ್ಕ ಯಮುನಕ್ಕವ್ರ ಜೊತೆಯಲ್ಲೆಲ್ಲ ಕೂಡ ಅದು ಸೈಕಲ್ ಬ್ಯಾಲೆನ್ಸ್, ಹರಿಕತ್ತೆ ಇದಕ್ಕೆಲ್ಲ ಕಲಿಸೋದು. ಆವಾಗ ಇದರಲ್ಲಿ ಹರಿಕತ್ತೆ ಮತ್ತು ಸೈಕಲ್ ಬ್ಯಾಲೆನ್ಸ್ ಎಲ್ಲ ಜಾಸ್ತಿ. ರಾತ್ರಿ ಹೊತ್ತು ಅವ್ರು ಕರ್ಕೊಂಡು ಹೋಗುವಾಗ ಭೂತದ ಕತೆ, ಆ ಕತೆ, ಈ ಕತೆ, ನೆರೆಕರೆ ಎಲ್ಲ ಸತೀಶ ಇರಲಿ ದೇವಸ್ಥಾನ ಎಲ್ಲ ಜೊತೆ ಹೋಗ್ತಾ ಇದ್ದೆವು. ಬೆಳಿಗ್ಗೆದ್ದು ನಾವು ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಹೋಗ್ತಿದ್ದೆವು, ಅವ್ರು ನಮ್ಮ ಮನೆಯಲ್ಲಿ ಬಂದು ಚಾಗಿ ಕೂತ್ಕೊಂಡ ವಿಚಾರ ಇವತ್ತಿತ್ತು. ಸಂಜೆ ಹೊತ್ತು ನಮ್ಮ ಮನೆ ಕಾಂಪೌಂಡಿನಲ್ಲಿ ಎಲ್ಲ ನೆರೆಕರೆಯವರು ತಾಯಂದಿರು ಕೂತ್ಕೊಂಡು ನಾವಲ್ಲಿ ಆಟ ಆಡ್ತಾಯಿದ್ರು 6 ಗಂಟೆ ತನಕ ಕೂಡ. ಸೊ ಆ ರೀತಿಯ ವಾತಾವರಣವೇ ಇವತ್ತು ನಮ್ಮ ಈ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಕೆಲಸ ಆಗಿದೆ ಹೊರತು ಇದು ರಾಜ್ಯಕ್ಕೆ ಬಂದಂಥ ವ್ಯಕ್ತಿತ್ವ ಅಲ್ಲ. ಇದು ಯಾವುದೇ ಟೀಕೆಯಿಂದ ಯಾವುದೇ ಟಿಪ್ಪಣಿಯಿಂದ ನನ್ನ ವ್ಯಕ್ತಿತ್ವವನ್ನು ಬದಲಿಸಲಿಕ್ಕೆ ಸಾಧ್ಯವಿಲ್ಲ. ನನ್ನ ವ್ಯಕ್ತಿತ್ವ ಅದು ನಾನು ಮಣ್ಣಾದಾಗ ಮಾತ್ರ ಅದು ಮಣ್ಣಾಗಲಿಕ್ಕೆ ಸಾಧ್ಯ ಹೊರತು ಇಲ್ಲದ ಯಾವುದೇ ಅದು ನನ್ನ ನಿಲ್ಲಿಸಲಿಕ್ಕೆ ಆ ರೀತಿಯ ಸರ್ವರನ್ನು ಪ್ರೀತಿಸುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳೋ ಜವಾಬ್ದಾರಿ ಅದು ಮಕ್ಕಳಿಗೆ ತಮ್ಮ ಹೆತ್ತವರು ಇವತ್ತು ಮಾಡಬೇಕಂತ ಕೂಡ ನಾನು ಹೇಳಲಿಕ್ಕೆ, ನಾವು ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಕಾರಾತ್ಮಕವಾದ ಚಿಂತನೆ ಇವತ್ತು ಆಗಬಾರ್ದು ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಇದು ದೊಡ್ಡ ಮಟ್ಟದ ಜವಾಬ್ದಾರಿ ಜನಪ್ರತಿನಿಧಿಗಳಿದೆ. ಜನರಂತೆ ಎಲ್ಲರೂ ಕೂಡ ಸೇರಿಸಿಕೊಂಡು ಪ್ರೀತಿ ವಿಶ್ವಾಸ ಇದ್ದುಕೊಂಡು ಎಲ್ಲಿ ಇವತ್ತು ಆ ಸಮಸ್ಯೆ ಬರ್ತದ ಆ ಸಮಸ್ಯೆಯನ್ನು ಬಗೆಹರಿಸುವ ನೇತೃತ್ವವನ್ನು ಜನಪ್ರತಿನಿಧಿಗಳು ಸಂಘ ಹಮ್ಮಿಕೊಳ್ಬೇಕು.